ರಾಜ್ಯದಲ್ಲಿ ಮತ್ತೆ ಹಲಾಲ್ ವಿವಾದ ಭುಗಿಲೇಳುವ ಸಾಧ್ಯತೆ ಇದ್ದು, ಕಳೆದ ಬಾರಿಯಂತೆ ಈ ಬಾರಿಯೂ ಯುಗಾದಿ ಸಂದರ್ಭ ಹಲಾಲ್ ಕಟ್ ಬಹಿಷ್ಕಾರ ಅಭಿಯಾನ ಮುಂದುವರಿಯಲಿದೆ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಲಾಲ್ ಕಟ್ ಬಹಿಷ್ಕರಿಸಿ ಜಟ್ಕಾ ಕಟ್ ಸ್ವೀಕರಿಸಿ ಎಂದು ಕಳೆದ ವರ್ಷ ಆರಂಭಿಸಿದ ಅಭಿಯಾನ ಯಶಸ್ವಿಯಾಗಿತ್ತು. ಬೆಂಗಳೂರು, ಕೋಲಾರ ಭಾಗದಲ್ಲಿ ಯುಗಾದಿ ಮರುದಿನ ಮಾಂಸದ ಊಟವನ್ನು ಎಲ್ಲರೂ ಸೇರಿ ಹಬ್ಬದ ವಾತಾವರಣದಂತೆ ಮಾಡುತ್ತಾರೆ. ಹೀಗಾಗಿ ಈ ಬಾರಿ ನಾವು ಮತ್ತೆ ಕರೆ ನೀಡಿದ್ದೇವೆ. ಮುಸ್ಲಿಮರಿಗೋಸ್ಕರ ಇಸ್ಲಾಂನಲ್ಲಿ ಹಲಾಲ್ ಕಟ್ ಇರುವುದು, ಹಿಂದೂಗಳಿಗೆ ಅಲ್ಲ. ಹಿಂದೂಗಳು ವಿಧಾನದಲ್ಲಿ ಮಾಂಸ ಕೋಳಿ ಮಾಡುವುದು ಮುಸ್ಲಿಮರು ಹರಾಮ್ ಎಂದು ಹೇಳುತ್ತಾರೆ. ಹಿಂದೂಗಳ ವಿಧಾನದಲ್ಲಿ ಮಾಡಿದ ಮಾಂಸವನ್ನು ತಿನ್ನಲಾರದ ಮುಸ್ಲಿಮರು ಇರುವಾಗ ನಾವು ಹಿಂದೂಗಳೇಕೆ ಅವರು ಮಾಡುವ ಹಲಾಲ್ ಕಟ್ ತಿನ್ನಬೇಕು ಎಂದು ಪ್ರಮೋದ್ ಮುತಾಲಿಕ್ ಪ್ರಶ್ನಿಸಿದರು. ಹಲಾಲ್ನಿಂದಾಗಿ ಒಂದು ಟ್ರಸ್ಟ್ಗೆ 2 ಲಕ್ಷ ಕೋಟಿ ಆದಾಯ ಬರುತ್ತಿದೆ. ಇದು ಕೇವಲ ಹಲಾಲ್ನಲ್ಲಿ ಬರುತ್ತಿರುವ ದುಡ್ಡು. ಈ ಹಣವನ್ನು ಅವರು ಭಯೋತ್ಪಾದಕ ಸಮಾಜಘಾತುಕ ಕೃತ್ಯಗಳಿಗೆ ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಹೋದ ವರ್ಷ ಯುಗಾದಿ ಸಮಯದಲ್ಲಿ ನಾವು ಹಲಾಲ್ ಕಟ್ ಮಾಂಸ ಸೇವನೆ ಬೇಡ, ಝಟ್ಕಾ ಕಟ್ ಇದು ಮಾಂಸ ಸೇವನೆ ಮಾಡಬೇಕು ಅಂತನ್ನುವಂಥದ್ದು ನಾವು ಕರೆ ಕೊಟ್ಟಿದ್ದು. ಹೋದ ವರ್ಷವೇ ಸಾವಿರಾರು ಕೋಟಿಯ ಹಾನಿ ಹಲಾಲ್ ಕಟ್ ಮಾರಾಟಗಾರರಿಗೆ ಆಗಿದೆ. ಈ ವರ್ಷ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ. ಹಲಾಲ್ ಕಟ್ ಮಾಂಸವನ್ನು ಬಹಿಷ್ಕರಿಸಿ ಝಟ್ಕಾ ಕಟ್ ಪುರಸ್ಕರಿಸಿ ಅಂತನ್ನುವಂಥದ್ದು ನಿರ್ಧಾರ ಮಾಡಿ ಈಗಾಗಲೇ ಅಭಿಯಾನ ಪ್ರಾರಂಭ ಆಗಿದೆ. ವಿಶೇಷವಾಗಿ ಬೆಂಗಳೂರು, ಕೋಲಾರ ಆ ಭಾಗದಲ್ಲಿ, ಮೈಸೂರು ಈ ಭಾಗದಲ್ಲಿ ಯುಗಾದಿ ಮರುದಿನ ಮಾಂಸದ ಊಟ ಅದನ್ನು ಕಂಪಲ್ಸರಿಯಾಗಿ ಎಲ್ಲರೂ ಕೂಡಿ ಮಾಡ್ತಾರೆ. ಅದನ್ನು ಮನೆಗಳಲ್ಲಿ ಹಬ್ಬದ ವಾತಾವರಣ ಅದನ್ನು ಮಾಡ್ತಾರೆ. ಸೊ ನಾವು ಹೋದ ಬಾರಿ ಅದನ್ನು ಕರೆ ಕೊಟ್ಟಿದ್ದು ಯಶಸ್ವಿಯಾಗಿದೆ. ಈ ಬಾರಿನೂ ಕೂಡ ಅದನ್ನೇ ಕರೆ ಕೊಡ್ತಾ ಇದ್ದೀವಿ, ಹಲಾಲ್ ಕಟ್ ಬೇಡ ಅಂಥೇಳಿ. ಮುಸ್ಲಿಮರಿಗೋಸ್ಕರ ಇಸ್ಲಾಮಿನ ಅದು ಹಲಾಲ್ ಕಟ್ ಇರುವಂಥದ್ದು ಇಸ್ಲಾಮಿನಲ್ಲಿ, ಹಿಂದೂಗಳಲ್ಲೇ ಅಲ್ಲ. ಹಿಂದೂಗಳು ಮಾಂಸವನ್ನು ಅಂದರೆ ಕುರಿಯನ್ನು ಅಥವಾ ಕೋಳಿಯನ್ನು ಕಟ್ ಮಾಡಿದ್ದನ್ನು ಅದಕ್ಕೆ ಇಸ್ಲಾಮಿನಲ್ಲಿ ಬಹಿಷ್ಕಾರ ಇದೆ, ಅದಕ್ಕೆ ಹರಾಮ್ ಅಂತ ಹೇಳ್ತಾರೋ. ಸೊ ಹರಾಮಿನ ಮಾಂಸ ಸೇವನೆ ಮಾಡಬಾರ್ದು ಅಂತನ್ನುವಂಥದ್ದು ಹೇಳ್ತಾರೆ. ಸೊ ನಾನು ಹೇಳೋದು, ಅವರು ಹಿಂದೂಗಳ ಮಾಂಸವನ್ನು ತಿನ್ನಲಾರ್ದಂಥವ್ರು ನಾವ್ಯಾಕೆ ಅವ್ರದ್ದು ತಿನ್ನಬೇಕು? ಸೊ ಒಮ್ಮೆ ಅಲ್ಲಾನಿಗೆ ನೈವೇದ್ಯ, ಅಲ್ಲಾನಿಗೆ ಅವರು ಪೂಜೆ ಮಾಡಿದಂಥ ಆ ಕುರಿಯನ್ನು ನಾವ್ಯಾಕೆ ಅದನ್ನು ಸ್ವೀಕಾರ ಮಾಡ್ಕೊಳ್ಬೇಕು? ನಮಗೆ ನಮ್ಮ ಹಬ್ಬ, ನಮ್ಮ ಕುರಿ ಕೋಳಿಗಳು, ನಾವು ಅದನ್ನು ಅಡುಗೆ ಮಾಡೋದು. ಸೊ ನಾವು ಅದನ್ನು ಊಟ ಮಾಡುವಂಥದ್ದು ಹಲಾಲ್ ಮಾತ್ರ ಇಸ್ಲಾಮಿಂದ. ಸೊ ಇದರಿಂದ ಒಂದು ಜಮಾಯತ್, ಒಂದು ಸಂಘಟನೆ ಇದೆ, ಜಮಾಯತ್ ಉಲೇಮ್ ಹಿಂದ್ ಅಂತನ್ನುವಂಥ ಟ್ರಸ್ಟ್ ಇದೆ. ಆ ಟ್ರಸ್ಟಿಗೆ 2 ಲಕ್ಷ ಕೋಟಿ ಆದಾಯ ಇದೆ. ಇಡೀ ಜಗತ್ತಿನಲ್ಲಿ ಇವತ್ತು ಅದಕ್ಕೆ ಸೇರ್ತಾ ಇರೋ ಹಲಾಲಿನ ಅಮೌಂಟ್ ಸೇರ್ತಾ ಇರುವಂಥದ್ದು, ಇಷ್ಟು ದೊಡ್ಡ ಮೊತ್ತ ಸೇರ್ತಾ ಇರುವಂಥದ್ದು, ಈ ದುಡ್ಡಿನ ಎಲ್ಲಿ ವ್ಯಯ ಆಗುತ್ತೆ, ಎಲ್ಲಿ ಇದನ್ನು ಖರ್ಚು ಮಾಡ್ತಾರೆ ಅಂದರೆ ಟೆರರಿಸ್ಟ್ಗಳಿಗೆ. ಇದು ಈ ಹಲಾಲಿನ ದುಡ್ಡು ಟೆರರಿಸ್ಟ್ಗಳಿಗೆ ಹೋಗ್ತಾ ಇದೆ. ಸಮಾಜ ಘಾತಕರನ್ನು ಜೈಲಿನಿಂದ ಬಿಡುಗಡೆಗೋಸ್ಕರ ಈ ದುಡ್ಡು, ಹಲಾಲಿನ ದುಡ್ಡು ಹೋಗುತ್ತೆ. ಹಿಜಾಬ್ ಸಮಯದಲ್ಲಿ ಮಂಡ್ಯದಲ್ಲಿ ಒಂದು ಕಾಲೇಜಿನಲ್ಲಿ ಹುಡುಗಿ ಅಲ್ಲಾಹು ಅಕ್ಬರ್ ಕೂಗಿದ್ದಕ್ಕೆ ಒಂದೇ ವಾರದಲ್ಲಿ ಈ ಜಮಾಯತೆ ಇಸ್ಲಾಂ ಟ್ರಸ್ಟ್ನಿಂದ 5 ಲಕ್ಷ ರೂಪಾಯಿ ಬಂದಿದೆ, ಹಣ ಬಂದಿದೆ. ಇನ್ನು
ಹಿಂದೂ ನಾಯಕರ ಕೊಲೆಗಳಿಗೆ, ಹಿಂದೂ ಗಲಭೆಗಳಿಗೆ, ಇವತ್ತು DJ ಹಳ್ಳಿ KJ ಹಳ್ಳಿ ಇರ್ಬೋದು, ಮೈಸೂರು ಗಲಭೆ ಇರೋದು, ಮಂಗಳೂರು ಗಲಭೆ ಇರ್ಬೋದು, ಇದರ ಹಿಂದೆ ಹಲಾಲಿನ ದುಡ್ಡು ಇದೆ. ಸೊ ನಾನು ಇವತ್ತು ಹಿಂದೂ ಸಮಾಜಕ್ಕೆ, ಹಿಂದೂಗಳಿಗೆ ಕರೆ ಕೊಡ್ತಾ ಇದ್ದೀನಿ, ಹಲಾಲನ್ನ ನಾವು ಮಾಂಸ ತಿಂದು ನಾವೇ ಕೊಲೆಗೆ, ನಾವೇ ಹಿಂದೂ ದ್ರೋಹಿಗಳಾಗ್ತಾ ಇದ್ದೀವಿ, ಇದನ್ನು ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಝಟಕಾ ಕಟ್, ಹಿಂದೂಗಳು ಕಟ್ ಮಾಡಿದಂಥ ಮಾಂಸವನ್ನೇ ಸೇವನೆ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ.